ನಟಿ ರಂಜುಷಾ ಮೆನನ್ ಅವರ ಆಘಾತಕಾರಿ ಸಾವಿನ 2 ದಿನಗಳ ನಂತರ ಮಲಯಾಳಂನ ಮತ್ತೊಬ್ಬಳು ಕಿರುತೆರೆ ನಟಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. 8 ತಿಂಗಳ ಗರ್ಭಿಣಿಯಾಗಿರುವ ಡಾಕ್ಟರ್ ಪ್ರಿಯಾ ಮೃತ ಕಿರುತೆರೆ ನಟಿ. ಪ್ರಿಯಾ ಅವರು ಹಲವಾರು ಸೀರಿಯಲ್ಗಳಲ್ಲಿ ನಟಿಸಿದ್ದರು. ಚಿಕಿತ್ಸೆಗಾಗಿ ಆಕೆಯನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಅಲ್ಲಿಯೇ ಆಕೆಗೆ ಹೃದಯಾಘಾತವಾಗಿತ್ತು. ಸದ್ಯ ಅವರ ಮಗು ಐಸಿಯುನಲ್ಲಿದೆ. ಪ್ರಿಯಾ ಅವರ ಹಠಾತ್ ಸಾವು ಮಲಯಾಳಂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಶೋಕಸಾಗರದ ಅಲೆಯನ್ನು ಸೃಷ್ಟಿಸಿದೆ. ಪ್ರಿಯಾ ಸಾವಿನ ಸುದ್ದಿಯನ್ನು ನಟ ಕಿಶೋರ್ ಸತ್ಯ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಂಡಿದ್ದಾರೆ. ಡಾಕ್ಟರ್ ಪ್ರಿಯಾ 8 ತಿಂಗಳ ಗರ್ಭಿಣಿಯಾಗಿದ್ದು ಕಳೆದ ರಾತ್ರಿ ನಿಧನರಾದರು ಎಂದು ಅವರು ಹೇಳಿದರು. ಮಗು ಐಸಿಯುನಲ್ಲಿದೆ, ಯಾವುದೇ ತೊಂದರೆ ಇಲ್ಲ. ನಿನ್ನೆ ಮಂಗಳವಾರ ಸಾಮಾನ್ಯ ತಪಾಸಣೆಗಾಗಿ ಆಸ್ಪತ್ರೆಗೆ ಹೋಗಿದ್ದರು. ಇದ್ದಕ್ಕಿದ್ದಂತೆ ಹೃದಯ ಸ್ತಂಭನ ಸಂಭವಿಸಿತ್ತು. ಮಲಯಾಳಂ ಟಿವಿ ಸೀರಿಯಲ್ನಲ್ಲಿ ಪ್ರಿಯಾ ಅವರದ್ದು ದೊಡ್ಡ ಹೆಸರು. ಕರತ್ತ ಮುತ್ತು ಚಿತ್ರದಲ್ಲಿನ ಪಾತ್ರಕ್ಕಾಗಿ ಅವರು ಮನ್ನಣೆ ಗಳಿಸಿದ್ದರು. ವೃತ್ತಿಯಲ್ಲಿ ವೈದ್ಯೆಯಾಗಿದ್ದ ಪ್ರಿಯಾ ನಂತರ ನಟನೆಗೆ ಕಾಲಿಟ್ಟಿದ್ದರು. ಆದರೆ ಮದುವೆಯ ನಂತರ ಅವರು ನಟನೆಯಿಂದ ವಿರಾಮ ತೆಗೆದುಕೊಂಡರು. ಆಕೆ ತಿರುವನಂತಪುರಂನ PRS ಆಸ್ಪತ್ರೆಯಲ್ಲಿ MD ಮಾಡುತ್ತಿದ್ದಳು ಎಂದು ಹೇಳಲಾಗಿದೆ. ಮಲಯಾಳಂ ನಟಿ ರಂಜುಷಾ ಮೆನನ್ ಡಾಕ್ಟರ್ ಪ್ರಿಯಾ ಸಾವಿಗೂ 1 ದಿನ ಮೊದಲು ಸಾವನ್ನಪ್ಪಿದ್ದರು. ಮನೆಯಲ್ಲಿ ನೇಣುಬಿಗಿದ ಸ್ಥಿತಿಯಲ್ಲಿ ಅವರ ಮೃತದೇಹ ಪತ್ತೆಯಾಗಿತ್ತು. ರಂಜುಷಾ ಮೆನನ್ ಹಠಾತ್ ಸಾವಿನ ಆಘಾತದಿಂದ ಇಂಡಸ್ಟ್ರಿ ಇನ್ನೂ ಹೊರಬಂದಿರಲಿಲ್ಲ. ಅಷ್ಟರಲ್ಲಾಗಲೇ ಡಾಕ್ಟರ್ ಪ್ರಿಯಾ ಸಾವು ದೊಡ್ಡ ಹೊಡೆತ ನೀಡಿದೆ.